ಮಂಗಳೂರಿನ ಹೆಸರಾಂತ ಆಸ್ಪತ್ರೆಗಳ ಪೈಕಿ ಒಂದಾಗಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ನಿರಂತರವಾಗಿ ವೈದ್ಯಕೀಯ ಕ್ಷೇತ್ರದ ಬದಲಾವಣೆಗೆ ತೆರೆದುಕೊಳ್ತಾ ಇದೆ. ಹೌದು, ಎಜೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ಸಂಪೂರ್ಣ ಸ್ವಯಂಚಾಲಿತ ರಕ್ತ ಕಣಗಳ ವರ್ಗೀಕರಣ ಯಂತ್ರವನ್ನು ಇದೀಗ ಅಳವಡಿಸಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು. ಜೊತೆಗೆ ಇಂದಿನಿಂದ 1 ವಾರ ಕಾಲ ನಡೆಯುವ ಸ್ವಯಂ ಪ್ರೇರಿತ ರಕ್ತದಾನ ಸಪ್ತಾಹದ ಉದ್ಘಾಟನೆಯು ನೆರವೇರಿತು. ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಹಲವಾರು ಸಂಶೋಧನೆಗಳು ಬದಲಾವಣೆಗಳು ನಡೆಯುತ್ತಿದ್ದು, ವೈದ್ಯಕೀಯ ಸಂಸ್ಥೆಗಳು ಈ ಬದಲಾವಣೆಗೆ ತೆರೆದುಕೊಂಡಾಗ ಅತ್ಯುತ್ತಮವಾಗಿ ಆರೋಗ್ಯ ಸೇವೆಯನ್ನ ನೀಡಲು ಸಾಧ್ಯವಾಗುತ್ತದೆ. ಅಂತೆಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಆಧುನಿಕ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸಿಕೊಂಡು ಬರುತ್ತಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇದೀಗ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ಫುಲ್ಲಿ ಆಟೋಮೇಟೆಡ್ ಸೆಲ್ ಸಪರೇಟರ್ ಅನ್ನ ಅಳವಡಿಕೆ ಮಾಡಲಾಗಿದ್ದು, ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡಿತು. ಜೊತೆಗೆ ಜೂನ್ 12ರಿಂದ 18ರವರೆಗೆ ನಡೆಯಲಿರುವ ಸ್ವಯಂ ಪ್ರೇರಿತ ರಕ್ತದಾನ ಸಪ್ತಾಹಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರಿನ ರೋಟರಿ ಟಿಟಿಕೆ ಬ್ಲಡ್ ಬ್ಯಾಂಕ್ನ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ಅಂಕಿತ್ ಮಾಥುರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಅಫೆರಾಸಿಸ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅದರ ಅನ್ವಯ ಎನ್ನುವ ವಿಚಾರದ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಿದ್ರು. So physician decided to transfer some unit of platelets, so 4 units of RDP were ordered. But if you see the post-transfusion count was within 1 hour was again 25,000. So hardly there is any increment. We expect almost 30 to 40,000 increment in platelet after 1 dose of platelet transfusion. So what could be the reason in this situation? Is this again a platelet effectiveness? May not. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಡೀನ್ ಡಾಕ್ಟರ್ ಅಶೋಕ್ ಹೆಗ್ಡೆ ಅವರು ಮಾತನಾಡಿ, ಎಜೆ ಆಸ್ಪತ್ರೆ ವೈದ್ಯಕೀಯ ವಿಚಾರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯ ಮೂಲಕ ಮುನ್ನುಗ್ಗುತ್ತಿದೆ. ಇದು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎಜೆ ಶೆಟ್ಟಿ ಮತ್ತು ಸಂಪೂರ್ಣ ಮ್ಯಾನೇಜ್ಮೆಂಟ್ನ ಸಹಕಾರದಿಂದ ಸಾಧ್ಯವಾಗಿದೆ. ಈ 1 ವಾರ ಸಾರ್ವಜನಿಕರು ಬಂದು ಸ್ವಇಚ್ಛೆಯಿಂದ ರಕ್ತದಾನ ಮಾಡಬಹುದು ಎಂದು ರಕ್ತದಾನದ ಮಹತ್ವದ ಬಗ್ಗೆ ತಿಳಿಸಿದ್ರು. Major group of institutions always in the forefront in revolutionary upgradation and updation of every aspect of healthcare delivery system and also educational aspects. This is made possible only because of our generous President Dr. A.J. Shetty and entire management team always believes in the best whatever is available in the healthcare delivery system. June 14 is celebrated as World Blood Donors Day as a mark of respect for Karl Landsteiner, who was instrumental in taking a new breakthrough. On his birth anniversary, which happens to be June 14, world over this day is celebrated. This is done mainly to create awareness among the general public about the safe blood transfusion and also at the same time to appreciate the donors who are responsible for saving millions of lives. ಬಳಿಕ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಸಂಪೂರ್ಣ ಸ್ವಯಂಚಾಲಿತ ರಕ್ತ ಕಣಗಳ ವರ್ಗೀಕರಣ ಯಂತ್ರವನ್ನ ಉದ್ಘಾಟಿಸಿದ್ರು. ಈ ಸಂದರ್ಭ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನ ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಡಾಕ್ಟರ್ ಅಮೃತಾ ಭಿಮಾರ್ಲಾ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಜೆ ಆಸ್ಪತ್ರೆಯ ರಕ್ತ ನಿಧಿಯಲ್ಲಿ ಅಳವಡಿಸಲಾಗಿರುವ ಸಂಪೂರ್ಣ ಸ್ವಯಂಚಾಲಿತ ರಕ್ತ ಕಣಗಳ ವರ್ಗೀಕರಣ ಯಂತ್ರವು ಮಂಗಳೂರಿನ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನ ರಕ್ತ ನಿಧಿ ಹಾಗೂ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ವಿಭಾಗದ ಹೊಸ ಮೈಲಿಗಲ್ಲಾಗಿದೆ. ರೋಗಿ ಅಥವಾ ರಕ್ತದಾನಿಯಿಂದ ರಕ್ತ ಪಡೆದು ಎಫಾರಸಿಸ್ ತಂತ್ರಜ್ಞಾನವನ್ನು ಬಳಸಿ ನಮಗೆ ಬೇಕಾದ ರಕ್ತ ಕಣವನ್ನು ಬೇರ್ಪಡಿಸಿ ಉಳಿದ ರಕ್ತ ಕಣವನ್ನು ದಾನಿಗೆ ಹಿಂದಿರುಗಿಸುವ ವಿನೂತನ ವ್ಯವಸ್ಥೆಯಾಗಿದೆ.
ಪವನ್ ಕಾಚಿಮಡ್ಕ, ವಿಪೋ ನ್ಯೂಸ್ 24/7 ಮಂಗಳೂರು.